ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಉದಾರ ಕೊಡುಗೆಯನ್ನು ನೀಡಿದಂತಹ ದೇವರ ಮಕ್ಕಳು ನಾವು. ಜೀವನದಲ್ಲಿ ಉದಾರತೆಗಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನು ಸೃಷ್ಟಿಸಿದಂತಹ ದೇವರು ತುಂಬ ಉದಾರಿ. ಮನುಷ್ಯನಿಗೆ ಎಲ್ಲವನ್ನು ಕೊಟ್ಟಿರುತ್ತಾರೆ. ತನ್ನ ರೂಪದಲ್ಲೇ ಮನುಷ್ಯನನ್ನು ಸೃಷ್ಟಿಸಿದ್ದಾರೆ. ತನ್ನ ಸಂತೋಷವನ್ನೇ ಮನುಷ್ಯನಲ್ಲಿ ಹಂಚಿಕೊಂಡಿದ್ದಾರೆ. ತನ್ನ ಶ್ವಾಸವನ್ನೇ ಮನುಷ್ಯನಿಗೆ ನೀಡಿದ್ದಾರೆ. ತನ್ನ ಗುಣಗಳನ್ನೇ ಮನುಷ್ಯನಿಗೆ ನೀಡಿದ್ದಾರೆ. ಇಂಥ ಉದಾರಿಯಾದ ದೇವರು. ಇವತ್ತಿನ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಉದಾರ ದೇವರ ಮಕ್ಕಳಾದರೂ ನಾವು ಜಿಪುಣತೆಯನ್ನು ಬಿಟ್ಟು ಉದಾರಿಗಳಾಗಿ ಜೀವಿಸಲು ಈ ವಾಕ್ಯದಿಂದ ಪ್ರೇರಣೆಯನ್ನು ಪಡೆಯೋಣ. ದೇವರ ವಾಕ್ಯವನ್ನು ಆಲಿಸೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲ್ಪಟ್ಟಿದೆ. ಅಧ್ಯಾಯ 14 ವಾಕ್ಯ 9 ನಾವು ಧ್ಯಾನಿಸೋಣ. ಜಿಪುಣನ ಕಣ್ಣಿಗೆ ಎಷ್ಟೇ ಇದ್ದರೂ ತೃಪ್ತಿ ಇಲ್ಲ. ಜಿಪುಣತನದಿಂದ ಒಣಗಿ ಹೋಗುವುದು ಆತನ ಅಂತರಂಗ. ಕೆಟ್ಟ ಕಣ್ಣುಳ್ಳವನು ಅನ್ನದಲ್ಲಿಯೂ ಜಿಪುಣನು. ಆತನು ಹೊಟ್ಟೆಗೆ ಸರಿಯಾಗಿ ಉಣ್ಣನು. ಮಗನೇ, ನಿನ್ನ ಯೋಗ್ಯತೆ ಪ್ರಕಾರ ಸುಖವಾಗಿರು. ಸರ್ವೇಶ್ವರನಿಗೆ ಯೋಗ್ಯವಾದ ಕಾಣಿಕೆ ಸಲ್ಲಿಸ್ತಿರು. ನೆನೆಸಿಕೋ, ಸಾವು ಬರಲು ವಿಳಂಬ ಮಾಡುವುದಿಲ್ಲವೆಂದು, ಸಾವಿನ ಸಮಯ ನಿನಗೆ ತಿಳಿದಿಲ್ಲವೆಂದು. ಸ್ನೇಹಿತರಿಗೆ ಸಹಾಯ ಮಾಡು. ನೀನು ಸಾಯುವುದರೊಳಗಾಗಿ ಅವರಿಗೆ ಕೈ ಎತ್ತಿಕೊಂಡು ನಿನ್ನ ಶಕ್ತಿಗೆ ಅನುಸಾರವಾಗಿ ಒಂದು ಒಳ್ಳೆಯ ದಿನದ ಸುಖವನ್ನು ಕಳೆದುಕೊಳ್ಳಬೇಡ. ಯೋಗ್ಯ ಮನದಾಶೆಯ ಓರೆಯಾಗಿ ಹೋಗಲು ಬಿಡಬೇಡ. ಸಹೋದರ ಸಹೋದರಿಯರೇ, ಸ್ವಲ್ಪ ಈ ವಾಕ್ಯವನ್ನು ಧ್ಯಾನಿಸೋಣ. ಜಿಪುಣನ ಕಣ್ಣಿಗೆ ಎಷ್ಟೇ ಇದ್ದರೂ ತೃಪ್ತಿ ಇಲ್ಲ. ಮನುಷ್ಯನಿಗೆ ಜೀವನದಲ್ಲಿ ತೃಪ್ತಿ ಎಂಬುದು ಇಲ್ಲ. ಒಂದು ಚಿಕ್ಕ ಕಥೆಯು ನನಗೆ ನೆನಪು ಬರುತ್ತಿದೆ. ಈ ಸಂದರ್ಭದಲ್ಲಿ ಈ ಕಥೆಯನ್ನು ನಾನು ಉಲ್ಲೇಖಿಸುತ್ತೇನೆ. ಸಹೋದರ ಸಹೋದರರೇ, ಆ ಒಬ್ಬ ಕ್ಷೌರಿಕನಿದ್ದ. ಆತನ ವೃತ್ತಿ ಕ್ಷೌರಿಕನಾಗಿರುವುದು. ಆತನು ದಿನ ಈ ಕ್ಷೌರಿಕ ವೃತ್ತಿಯಿಂದ ಕೆಲಸ ಮಾಡಿ ದುಡಿಯುತ್ತಿದ್ದ, ಸಂಪಾದಿಸುತ್ತಿದ್ದ. ಆದರೆ ಈ ವೃತ್ತಿಯಲ್ಲಿ ಆತನು ಯಾವುದೇ ರೀತಿಯಲ್ಲಿ ಶ್ರೀಮಂತನಾಗಲಿಕ್ಕೆ ಪ್ರಯತ್ನ ಪಟ್ಟರೂ ಆಗಲೇ ಇಲ್ಲ. ಈ ವ್ಯಕ್ತಿ ಒಂದು ದಿನ ದೇವರಲ್ಲಿ ಪ್ರಾರ್ಥಿಸ್ತಾನೆ, ದೇವರೇ, ಎಷ್ಟು ವರ್ಷ ನಾನು ಈ ಕ್ಷೌರಿಕನಾಗಿ ದುಡಿಯುವುದು, ಎಷ್ಟು ದುಡಿದ್ರೂ ಎಲ್ಲವೂ ಏನು ಉಳಿಯುವುದಿಲ್ಲ. ಮನೆಯ ಖರ್ಚು, ನನ್ನ
ಮತ್ತು ಕುಟುಂಬದ ಏನು ಆರೋಗ್ಯಕ್ಕಾಗಿ ಖರ್ಚು, ಇದೆಲ್ಲ ಒಂದು ಏನು ದುಡಿಯುತ್ತೇನೆ ಎಲ್ಲವೂ ಖರ್ಚಾಗಿ ಬಿಡುತ್ತೆ, ಏನು ಉಳಿಯುತ್ತಿದ್ದಿಲ್ಲ. ಒಂದು ಒಳ್ಳೆಯ ಮನೆಯನ್ನು ಕಟ್ಟಬೇಕೆಂಬ ಆಸೆ ಇದ್ರೂ ಆಗುತ್ತಿಲ್ಲ. ಆದ್ದರಿಂದ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ, ಏನೋ ಒಂದು ವರವನ್ನು ನನಗೆ ಕೊಡು, ನಾನು ಶ್ರೀಮಂತನಾಗಲು ಒಂದು ಆಶೀರ್ವಾದವನ್ನು ಕೊಡು. ದೇವರು ಆತನಿಗೆ ಪ್ರತ್ಯಕ್ಷವಾದರಂತೆ. ಪ್ರತ್ಯಕ್ಷರಾಗಿ ದೇವರು ಆತನಿಗೆ ಒಂದು ವರವನ್ನು ಕೊಟ್ಟರು. ಆತನಿಗೆ ದೇವರು ಹೇಳ್ತಾರೆ, ನೋಡಪ್ಪ, ನೀನು ನನ್ನಲ್ಲಿ ಪ್ರಾರ್ಥಿಸಿದೆ, ನೀನು ಒಂದು ಮಾಡು, ಸೀದಾ ಇಲ್ಲಿನ ಮನೆಗೆ ಹೋಗು. ಇವತ್ತು ನಿನ್ನ ಮನೆಯಲ್ಲಿ ಒಂದು ವಿಚಿತ್ರವನ್ನು ನೀನು ಕಾಣುವೆ. ಅಷ್ಟಾಗಿ ದೇವರು ಮಾಯವಾದರು. ಸಂಜೆ ತನ್ನ ವೃತ್ತಿಯನ್ನು ಮುಗಿಸಿಕೊಂಡು ಈ ವ್ಯಕ್ತಿ ಮನೆಗೆ ಹೋಗುತ್ತಾನೆ. ಆತನ ಒಳ ಕೋಣೆಯಲ್ಲಿ ಆತನಿಗೆ 6 ಬಿಂದಿಗೆಗಳು ಕಾಣುತ್ತವೆ. ಈ 6 ಬಿಂದಿಗೆಗಳಲ್ಲಿ ಚಿನ್ನ ಇರುತ್ತೆ. 5 ಬಿಂದಿಗೆಗಳಲ್ಲಿ ಕಂಠ ಪೂರ್ತಿಯಾಗಿ, ಅಂದರೆ ಆ ಕಂಠದ ತನಕ ಪೂರ್ತಿಯಾಗಿ ಚಿನ್ನವಿರುತ್ತೆ, ಚಿನ್ನದ ನಾಣ್ಯಗಳು. ಆದರೆ ಒಂದು ಬಿಂದಿಗೆಯಲ್ಲಿ ಚಿನ್ನದ ನಾಣ್ಯಗಳು ಸ್ವಲ್ಪ ಕಡಿಮೆಯಾಗಿವೆ. ಬಹಳ ಸಂತೋಷವಾಗುತ್ತೆ. ಇಷ್ಟು ಸಂಪತ್ತನ್ನು ದೇವರು ನನಗೆ ಕೊಟ್ಟರು. ಆದರೆ ಆ ಸಂಜೆ ಆ ರಾತ್ರಿಗೆ ಅವನು ಮಲಗುತ್ತಾನೆ. ಒಂದು ವಿಷಯ ಆತನ ಮನಸ್ಸಿಗೆ ಬರುತ್ತೆ, ದೇವರು ನನಗೆ 6 ಬಿಂದಿಗೆಗಳನ್ನು ಕೊಟ್ಟಿದ್ದಾರೆ. 5ರಲ್ಲಿ ತುಂಬ ಚಿನ್ನ ತುಂಬಿಕೊಂಡಿದೆ. ಆದರೆ ಒಂದು ಬಿಂದಿಗೆಯಲ್ಲಿ ಚಿನ್ನದ ನಾಣ್ಯಗಳು ಪೂರ್ತಿ ಇಲ್ಲವಲ್ಲ, ಸ್ವಲ್ಪ ಕಡಿಮೆ ಇದೆ. ಆದ್ದರಿಂದ ಆತನು ಆಲೋಚನೆ ಮಾಡ್ತಾನೆ, ನಾನು ನಾಳೆಯಿಂದ ಏನು ಮಾಡ್ತೇನೆ, ನಾನು ದುಡಿದು ನಾನು ಸಂಪಾದಿಸ್ತಿರಲ್ಲ ಹಣವನ್ನು ಚಿನ್ನದ ನಾಣ್ಯಗಳಿಗೆ ಪರಿವರ್ತಿಸ್ತೇನೆ. ಕೆಲವೇ ಸಮಯದಲ್ಲಿ ಆ ಬಿಂದಿಗೆಯು ನಾಣ್ಯಗಳಿಂದ ತುಂಬಿರುತ್ತದೆ. ಎಲ್ಲ 6 ಬಿಂದಿಗೆಗಳು ಚಿನ್ನದ ನಾಣ್ಯಗಳಿಂದ ತುಂಬಿಕೊಂಡಿರ್ತವೆ. ಆಗ ನಾನು ಅತಿ ಶ್ರೀಮಂತನಾಗುತ್ತೇನೆ. ಆ ಯೋಚನೆಯಿಂದ ಮರುದಿನದಿಂದ ಆತನು ಪ್ರಾರಂಭ ಮಾಡಿದ. ಕಷ್ಟಪಟ್ಟು ದುಡಿಯಲು ಪ್ರಯತ್ನ ಮಾಡಿದ, ಹಣವನ್ನು ಸಂಪಾದಿಸಿದ. ಆದರೆ ಇಷ್ಟರವರೆಗೆ ಉದಾರಿಯಾದ ಈ ಮನುಷ್ಯನು ಇಂದಿನಿಂದ ಜಿಪುಣನಾಗುತ್ತಾನೆ. ಏನೋ ಗಳಿಸುತ್ತಾನೆ, ಆ ಆದಾಯವನ್ನು ಖರ್ಚು ಮಾಡುವುದಿಲ್ಲ, ಮನೆಗೆ ಬೇಕಾದ ಸಾಮಗ್ರಿಗಳನ್ನು ತರುವುದಿಲ್ಲ. ದಿನ ಹೋದಂತೆ ಇವರಿಗೆ ಬಹಳ ಕಷ್ಟಗಳು ಬರುತ್ತವೆ. ಮನೆಯಲ್ಲಿ ಬೇಕಾದ ಆಹಾರವಿಲ್ಲ. ಎಲ್ಲ ದುಡಿದ ಹಣ ಆ ಬಿಂದಿಗೆಯಲ್ಲಿ ಚಿನ್ನ ತುಂಬಲು ಹೋಗುತ್ತೆ. ಹೆಂಡತಿ ಮಕ್ಕಳು ದೇಹದಲ್ಲಿ ಸೊರಗಿ ಹೋಗುತ್ತಾರೆ. ಊಟ ಇಲ್ಲ, ಮದ್ದಿಗೂ ಹಣ ಇಲ್ಲ. ಈ ಜಿಪುಣತನದಿಂದ ಮನೆಯ ಬಾಳು ಛಿದ್ರವಾಗುತ್ತದೆ. ದಿನ ಹೋದಂತೆ ಇಂಥ ಪರಿಸ್ಥಿತಿಗೆ ಬರುತ್ತೆ. ಹೆಂಡತಿ ಸೊರಗಿ ರೋಗಿ ಆಗುತ್ತಾಳೆ, ಸತ್ತು ಹೋಗುತ್ತಾಳೆ. ಈತನ ಒಬ್ಬ ಮಗನಿದ್ದನು, ಆತನು ಸತ್ತು ಹೋಗುತ್ತಾನೆ. ಇವನು ಕೇವಲ ಒಬ್ಬನೇ ಉಳಿಯುತ್ತಾನೆ. ಇವನು ಸೊರಗಿ ಹೋಗಿದ್ದಾನೆ. ಯಾಕೆಂದರೆ ದುಡಿಯುತ್ತಾನೆ, ಬೇಕಾದ ಅನ್ನ ಆಹಾರವಿಲ್ಲ. ಯಾಕೆಂದರೆ ಎಲ್ಲವನ್ನು ಉಳಿಸಿಕೊಂಡು ಈತ ಬಿಂದಿಗೆಯನ್ನು ತುಂಬುತ್ತಾನೆ. ಕೊನೆಗೆ ಒಂದು ದಿನ ಈತನು ಸತ್ತು ಹೋಗುತ್ತಾನೆ. ಏನು ಪ್ರಯೋಜನ? 6 ಬಿಂದಿಗೆ ಚಿನ್ನವಿದ್ದು ಈ ವ್ಯಕ್ತಿಗೆ ಬದುಕಲಿಕ್ಕೆ ಆಗಲಿಲ್ಲ. 6 ಬಿಂದಿಗೆ ಚಿನ್ನ ಮನೆಯಲ್ಲಿ ಇದ್ದು ಈತನಿಗೆ ಊಟ ಮಾಡಲು ಅನ್ನವಿಲ್ಲ.
6 ಬಿಂದಿಗೆ ಚಿನ್ನದ ನಾಣ್ಯಗಳಿದ್ದು ಈತನಿಗೆ ಒಳ್ಳೆಯ ಬಟ್ಟೆನೂ ಖಂಡಿತ ಧರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. 6 ಬಿಂದಿಗೆ ಚಿನ್ನ ನಾಣ್ಯಗಳಿದ್ದು ಈತನಿಗೆ ಒಂದು ಒಳ್ಳೆಯ ಮನೆಯನ್ನು ಕಟ್ಟಲಿಕ್ಕೆ ಆಗಲಿಲ್ಲ. ಅದು ಬಿಡುವ, 6 ಬಿಂದಿಗೆ ಚಿನ್ನವಿದ್ದು ಒಳ್ಳೆಯ ಬದುಕನಿವರಿಗೆ ಬದುಕಲಿಕ್ಕೆ ಆಗಲಿಲ್ಲ, ಎಲ್ಲ ಸತ್ತು ಹೋದರು. ಸೋದರ ಸೋದರರೇ, ಈ ಪ್ರಶ್ನೆಯನ್ನು ನಮ್ಮ ಕಣ್ಣುಗಳ ಮುಂದಿಡೋಣ, ನಮ್ಮ ಜೀವನದ ಮುಂದಿಡೋಣ. ಜಿಪುಣತನ ಈ ಲೋಕದಲ್ಲಿ ಅದೆಷ್ಟೋ ವ್ಯಕ್ತಿಗಳು ಜಿಪುಣರಾಗುತ್ತಾರೆ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಬ್ಯಾಂಕಿನಲ್ಲಿಟ್ಟು ತಮ್ಮ ಜೀವನವನ್ನು ಒಳ್ಳೆಯದಾಗಿ ಬದುಕುವುದು ಬಿಟ್ಟು ಅಲೆಮಾರಿ ಜೀವನವನ್ನು ನಡೆಸುವ ವ್ಯಕ್ತಿಗಳು, ಅಥವಾ ಏನು ಜಿಪುಣತನದ ಜೀವನವನ್ನು ನಡೆಸುವ ಅದೆಷ್ಟೋ ವ್ಯಕ್ತಿಗಳನ್ನು ನೋಡುತ್ತೇವೆ. ನಾನೊಂದು ವಿಚಾರಣಾ ಕೇಂದ್ರದಲ್ಲಿದ್ದೆ. ಆ ವಿಚಾರಣಾ ಕೇಂದ್ರದಲ್ಲಿರುವಾಗ ಒಬ್ಬ ವ್ಯಕ್ತಿ ವಿಚಾರಣೆ ಕೇಂದ್ರಕ್ಕೆ ಬರುತ್ತಾನೆ. ಆತನ ಕೈಯಲ್ಲಿ ಒಂದು ಚಿಕ್ಕ ಬ್ರೀಫ್ ಕೇಸ್. ಆ ಬ್ರೀಫ್ ಕೇಸ್ ತುಂಬ ಪೆನ್ನುಗಳು. ಅವರು ಬಂದಂತ ಹೇಳ್ತಾರೆ, ಗುರುಗಳೇ ನನ್ನ ಹತ್ರ ಕೆಲವು ಪೆನ್ನುಗಳಿವೆ, ತಗೊಳ್ಳಿ, ನೀವು ಒಂದು 4 ಪೆನ್ನುಗಳನ್ನು ತಗೊಳ್ಳಿ. ನಾನು ಕೇಳಿದೆ, ನೀವು ಎಲ್ಲಿ ವಾಸಿಸ್ತೀರಾ? ಅದು ನಾನು ಇಂಥ ಒಂದು ಜಾಗದಲ್ಲಿ ವಾಸಿಸ್ತೇನೆ. ನಿಮಗೆ ನಿಮ್ಮವ್ರು ಯಾರು ಇಲ್ವೇ? ಇದ್ದಾರಪ್ಪ, ನನ್ನ ಹೆಂಡತಿ ಮಕ್ಕಳು ಬಾಂಬೆಯಲ್ಲಿದ್ದಾರೆ, ನಾನು ಇಲ್ಲಿದ್ದೇನೆ, ಒಬ್ಬನೇ ಇದ್ದೀನಿ. ನಿನಗೆ ಏನು ಆಸ್ತಿ ಮನೆ? ನನಗಿದೆ. ಆ ಒಂದು ಒಳ್ಳೆಯ ನಗರ ಪ್ರದೇಶ, ಒಳ್ಳೆಯ ಮುಖ್ಯ ರಸ್ತೆಗಳ ಬದಿಯಲ್ಲಿ ಈತನ ಮನೆಗೆ. ನಾನು ಕೆಲ ಸಮಯದ ನಂತರ ತಿಳಿದೆ, ಈ ವ್ಯಕ್ತಿಯಲ್ಲಿ ಇರುವ ಆಸ್ತಿಗೆ ಕೋಟಿಗಟ್ಟಲೆ ಬೆಲೆ ಇದೆ. ಸಹೋದರ ಸಹೋದರಿಯರೇ, ಈ ಆಸ್ತಿಯಲ್ಲಿ ಕಾಲು ಭಾಗವನ್ನು ಮಾರಿದರೆ ಈತನಿಗೆ ಒಂದು ವಾಹನವನ್ನು ತೆಗೆದುಕೊಂಡು ಒಬ್ಬ ಡ್ರೈವರನ್ನು ಇಟ್ಟುಕೊಂಡು ಮನೆಯಲ್ಲಿ ಕೆಲಸದವರನ್ನು ಇಟ್ಟುಕೊಂಡು ರಾಜನಂತೆ ಬಾಳುವಂಥ ಒಂದು ಅಷ್ಟು ಆಸ್ತಿ ಬದುಕಿದ್ದೇವೆ. ಆದರೆ ಏನು ಮಾಡ್ತಾನೆ? ಇಷ್ಟು ಆಸ್ತಿ ಇದ್ದ ಈ ಮನುಷ್ಯ ಪೆನ್ನು ಬ್ರೀಫ್ ಕೇಸ್ಗಳಲ್ಲಿ ಪೆನ್ನುಗಳನ್ನಿಟ್ಟುಕೊಂಡು ಮಾರುತ್ತಾ ಬದುಕುತ್ತಿದ್ದಾರೆ. ಎಂತಹ ದುರ್ಗತಿ! ಇಷ್ಟು ಆಸ್ತಿ ಪಾಸ್ತಿ ಇದ್ದು, ದೇವರು ಕೊಟ್ಟಂತಹ ಶ್ರೀಮಂತಿಕೆ ಇದ್ದು, ಆತನ ಬದುಕೇ ಅವನು ಚೆನ್ನಾಗಿ ಬದುಕುತ್ತಿಲ್ಲ. ಏನು ಪ್ರಯೋಜನ ಈ ಆಸ್ತಿ ಇದ್ದು? ಎಷ್ಟೋ ಜನರು ನಮ್ಮಲ್ಲಿ ಆಸ್ತಿ ಇದೆ, ಆದರೆ ಒಳ್ಳೆಯ ಬದುಕು ಇಲ್ಲ. ಕಾರಣ ಜಿಪುಣತನ. ಸಹೋದರ ಸಹೋದರರೇ, ದೇವರು ನಮಗೆ ಈ ಜೀವನವನ್ನು ಕೊಟ್ಟಿದ್ದಾರೆ ಬದುಕಲಿಕ್ಕೆ. ನಾವು ಒಳ್ಳೆಯದಾಗಿ ಬಾಳಬೇಕು, ಈ ಜೀವನದಲ್ಲಿ ಸಂತೋಷವನ್ನು ಪಡೆಯಬೇಕು, ಈ ಜೀವನದ ಕುಟುಂಬವಾಗಿ ನಾವು ಬಾಳಬೇಕು, ದೇವರು ಕೊಟ್ಟಂಥ ಸಂಪತ್ತನ್ನು ಉಪಯೋಗಿಸಬೇಕು. ಅದು ಕೂಡಿಡುವುದಕ್ಕ ಅಲ್ಲ. ದೇವರು ಕೊಟ್ಟಂಥ ಈ ಆಸ್ತಿ ಪಾಸ್ತಿ ಸಂಪತ್ತು ಕೂಡಿಟ್ಟು ಅದು ಯಾರಿಗೆ ಪ್ರಯೋಜನ ಆಗುವುದೆಂದಾದರೆ ಅದು ಏತಕ್ಕಾಗಿ? ಎಷ್ಟೋ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ನಮ್ಮಲ್ಲಿ ಹಣ ಇದೆ, ಆದರೆ ಮನಸ್ಸು ಜಿಪುಣತನದ ಮನಸ್ಸು. ನಮ್ಮ ಸ್ವಂತ ಮನೆಯವರಿಗಾಗಿ ಖರ್ಚು ಮಾಡುವಂತಹ ಹೃದಯ ಅದೆಷ್ಟೋ ಜನರಿಗೆ ಇಲ್ಲ. ಜಿಪುಣತನದಿಂದಾಗಿ ಅದೆಷ್ಟೋ ಕುಟುಂಬದಲ್ಲಿ ಇಂತಹ ಹಣ, ಲಕ್ಷಗಟ್ಟಲೆ ಹಣ ಇದ್ದು ಅವರು ಜೀವಿಸುವಂತಹ ಜೀವನ ಕಷ್ಟದ್ದು. ಯಾಕೆಂದರೆ ಜಿಪುಣತನ. ಎಷ್ಟೋ ಜನರಿಗೆ ಸಹಾಯ ಮಾಡುವಂತಹ, ಎಷ್ಟೋ ಮನೆಗಳನ್ನು ಅಥವಾ ಒಂದು ಒಳ್ಳೆಯ ಮನೆ ಇಲ್ಲ ಬದುಕಲಿಕ್ಕೆ, ಅದೆಷ್ಟೋ ಜನ ಬಾಡಿಗೆ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ.
ಅಂತಹ ಜನರಿಗೆ ಒಂದು ಬದುಕನ್ನು ನೀಡುವಂಥ ಕೋಟಿಗಟ್ಟಲೆ ಹಣ ನಿನ್ನಲ್ಲಿದ್ದು ಅದನ್ನು ಕೂಡಿರ್ತೀಯ, ಜಿಪುಣತೆಯಿಂದ ಖರ್ಚು ಮಾಡಲ್ಲ, ಏನು ಪ್ರಯೋಜನ? ಯಾರಿಗೂ ಬದುಕನ್ನು ಕೊಡುವಂಥ ದೇವರನಿಗೆ ಕೊಟ್ಟಂಥ ಆಸ್ತಿ ಸಂಪತ್ತು ಇದು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲವೆಂದಾದರೆ ಬರೀ ನಿನ್ನ ಜಿಪುಣತೆಯಿಂದಾಗಿ ಅದು ಅಲ್ಲಿ ಒಂದು ರೀತಿಯಲ್ಲಿ ಹಾಳಾಗುತ್ತಿದೆ. ಆದರೆ ಏನು ಪ್ರಯೋಜನ? ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ, ಜಿಪುಣನ ಕಣ್ಣಿಗೆ ಎಷ್ಟೇ ಇದ್ದರೂ ತೃಪ್ತಿ ಇಲ್ಲ, ಇನ್ನೂ ಬೇಕು, ಇನ್ನೂ ಬೇಕು. ಜಿಪುಣತನದಿಂದ ಒಣಗಿ ಹೋಗುವುದು ಆತನ ಅಂತರಂಗ. ಇದ್ದಷ್ಟು ಸಾಕಾಗಲ್ಲ. ಜಿಪುಣತನ ಇದ್ದ ನಮಗೆ ಇನ್ನೂ ಬೇಕು, ಕೊಡಲು ಗೊತ್ತಿಲ್ಲ, ಬರೀ ತಗೊಳ್ಳಿಕ್ಕೆ ಗೊತ್ತು. ಇತರರ ಬಗ್ಗೆ ಆತನ ಮನಸ್ಸು ಯೋಚಿಸುವುದಿಲ್ಲ, ತನ್ನ ಬಗ್ಗೆ ತಾನೇ ಆತನು ಯೋಚಿಸುವುದು. ಇದು ಜಿಪುಣತನ, ಕೂಡಿಡುವುದು. ಇಂಥ ಸ್ವಾರ್ಥಿ ಜೀವನ. ಆದ್ದರಿಂದ ಈ ಲೋಕದಲ್ಲಿ ಸಹೋದರ ಸಹೋದರರೇ, ಎಷ್ಟೋ ನಾವು ಕೂಡಿಟ್ರು ಏನು ಪ್ರಯೋಜನ? ನಮಗೆ ತೃಪ್ತಿ ಬೇಕೆಂದರೆ ಕೊಡುವುದರಲ್ಲಿ ವಿನಃ ಪಡೆಯುವುದರಲ್ಲಿ ಅಲ್ಲ. ಈ ನೀನು ಕೂಡಿರುವಂಥ ಆಸ್ತಿ ಒಂದು ದಿನ ನೀನು ಬಿಟ್ಟು ಹೋಗಬೇಕಲ್ಲವೇ? ಈ ಲೋಕದಲ್ಲಿ ನೀನು ಏನು ಕೊಂಡೋಗುವೆ? ಒಬ್ಬ ವ್ಯಕ್ತಿ, ಸಹೋದರ ಸಹೋದರರೇ, ನಾನೊಂದು ವಿಚಾರಣೆ ಕೇಂದ್ರದಲ್ಲಿರುವಾಗ ನಡೆದಂತಹ ಘಟನೆ. ಒಬ್ಬ ವ್ಯಕ್ತಿ ಇದ್ದ, ಎಲ್ಲರೊಡನೆ ಜಗಳ. ಆತನ ಆಸ್ತಿಗಾಗಿ ಜಗಳ, ಹಲವಾರು ಕೇಸುಗಳು. ನಾನು ಹೇಳಿದ್ದೆ, ನೋಡಪ್ಪ, ಈ ನಿನ್ನ ದುಡ್ಡನ್ನು ಯಾಕೆ ನೀನು ಈ ಕೇಸುಗಳಿಗೆ ಖರ್ಚು ಮಾಡುತ್ತೀಯ? ಯಾಕೆ ಈ ಜಾಗಕ್ಕಾಗಿ, ಒಂದಿಂತು ಜಾಗಕ್ಕಾಗಿ ಯಾಕೆಷ್ಟು ಜಿಪುಣತನ ತೋರಿಸ್ತೀಯ? ಕುಟುಂಬದವರಿಗೆ ಏನು ಕೊಡಬೇಕಾದನ್ನು ಕೊಟ್ಟು ಬಿಡು, ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಆದರೆ ಆತನು ಇಷ್ಟು ತನ್ನ ಆಸ್ತಿಗಾಗಿ, ಮಣ್ಣಿಗಾಗಿ ಇಷ್ಟೂ ಜಿಪುಣನಾಗಿದ್ದನೆಂದರೆ ಆತನು ಯಾವರ ಮಾತನ್ನು ಕೇಳುವ ಪರಿಸ್ಥಿತಿ ಇರಲಿಲ್ಲ. ಕೊನೆಗೆ ಜೀವನದ ದುರಂತವೇನು? ಸಹೋದರ ಸಹೋದರರೇ, ಇಷ್ಟು ಆಸ್ತಿ ಇದ್ದ ಈ ಮನುಷ್ಯ, ಇಷ್ಟು ಸಂಪತ್ತಿದ್ದ ಈ ಮನುಷ್ಯ ಒಂದು ದಿನ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಎಲ್ಲವನ್ನ ಬಿಟ್ಟು. ಯಾಕೆ? ಅವನಿಗೆ ತೃಪ್ತಿ ಇರಲಿಲ್ಲ. ಇಷ್ಟೇನು ಪ್ರಯೋಜನ? ಇಷ್ಟು ಆಸ್ತಿ ಇದ್ದು, ಇಷ್ಟು ಸಂಪತ್ತಿದ್ದು ಏನು ಪ್ರಯೋಜನ? ಒಂದು ಒಳ್ಳೆ ಮರಣವಾದರೂ ನಿನಗೆ ಸಿಗಲಿಲ್ಲ. ನಿನ್ನ ಮರಣದ ಸಮಯದಲ್ಲಿ ನಿನ್ನನ್ನು ಪ್ರೀತಿಸುವರಿಲ್ಲ. ಬರೀ ಒಂದು ಒಬ್ಬಂಟಿ ಬದುಕು, ಏನು ಪ್ರಯೋಜನ? ಸಹೋದರ ಸಹೋದರರೇ, ಜಿಪುಣತನವನ್ನು ಬಿಟ್ಟು ಬಿಡೋಣ. ಯಾರಾಗ್ಲಿ ನಾವು ಏನು ದೇವರು ಕೊಟ್ಟಿದ್ದಾರೆ ಅದರಲ್ಲಿ ಸಂತೋಷ ಪಡಲಿಕ್ಕೆ ಕಲಿಯೋಣ. ಅದಕ್ಕೆ ದೇವರ ವಾಕ್ಯ ನಮಗೆ ಹೇಳ್ತಾರೆ, ಕೆಟ್ಟ ಕಣ್ಣುಳ್ಳವನು ಅನ್ನದಲ್ಲಿಯೂ ಜಿಪುಣತನ ಇದ್ದವನು ಅವನು ಸ್ವಂತ ಊಟವನ್ನು ಮಾಡಲ್ಲ, ಸ್ವಂತ ಸುಖವನ್ನು ಪಡೆಯಲ್ಲ, ಅವನು ಹೊಟ್ಟೆಗೆ ಸರಿಯಾಗಿ ಉಣ್ಣನು. ಅದಕ್ಕೆ ದೇವರ ವಾಕ್ಯ ನಮ್ಗೆ ಹೇಳ್ತದೆ, ಮಗನೇ ನಿನ್ನ ಯೋಗ್ಯತೆ ಪ್ರಕಾರ ಸುಖವಾಗಿರು, ಸರ್ವೇಶ್ವರನಿಗೆ ಯೋಗ್ಯ ಕಾಣಿಕೆ ಸಲ್ಲಿಸ್ತಿರು, ನೆನೆಸಿಕೋ ಸಾವು ಬರಲು ವಿಳಂಬ ಮಾಡುವುದಿಲ್ಲವೆಂದು, ಸಾವಿನ ಸಮಯ ನಿನಗೆ ತಿಳಿದಿಲ್ಲವೆಂದು. ಯಾವಾಗ ನೀನು ಸಾಯ್ತಿ ನಿನಗೆ ತಿಳಿಯಲ್ಲ, ಸಾವು ಹೇಳಿಯೂ ಬರಲ್ಲ. ಆದರೆ ಅಷ್ಟರ ತನಕ ಯಾವಾಗ ಸಾವು ಬರುವುದು ಅದು ಮುಖ್ಯವಲ್ಲ. ಎಷ್ಟು ದಿನ ಬದುಕುತ್ತಿದೆಯಾ ಸುಖವಾಗಿರು ಸಹೋದರ ಸಹೋದರಿ. ದೇವರು ಕೊಟ್ಟಂತ ಏನು ಕೊಟ್ಟಿದ್ದಾರೆ ಅದರಲ್ಲಿ ಸಂತೋಷ ಪಡು.
ದೇವರನಿಗೆ ಏನು ಕೊಟ್ಟಿದ್ದಾರೆ ಹಂಚಿಕೊಳ್ಳು. ಯಾರೊಬ್ಬನ ಜೀವನದಲ್ಲಿ ಆತನಿಗೆ ನೀನು ಒಂದು ಉಪಕಾರ ಮಾಡುತ್ತಿರುವೆ ಎಂದಾದರೆ, ನಿನ್ನಲ್ಲಿರುವ ಹಣದಿಂದ ಸಹಾಯ ಮಾಡ್ತಿದ್ದೆ ಎಂದಾದರೆ, ನಿನ್ನಿಂದಾಗಿ ಆತನು ಒಳ್ಳೆಯ ಸಂತೋಷ ಸುಖಮಯ ಜೀವನ ಪಡೆಯುತ್ತೆ. ಸಂತೋಷ ಪಡು. ದೇವರು ನಿನ್ನ ಹರಸ್ತಾರೆ. ಸಾಯುವಾಗ ಒಳ್ಳೆಯ ಸಾವನ್ನು ನೀನು ಪಡೆಯುವೆ. ನೀನು ಸಾಯುವಾಗ ಜನರು ನಿನ್ನ ಬಗ್ಗೆ ಒಂದು ಒಳ್ಳೆಯ ಮಾತನ್ನು ಆಡುವರು. ನೀನು ಸಾಯುವಾಗ ಒಂದು ಕಣ್ಣೀರನ್ನು ಹರಿಸುವರು. ನೀನು ಸಾಯುವಾಗ ಈ ಮನುಷ್ಯ ಇಷ್ಟು ಅಸ್ತು ಇದ್ದು ಇಂಥ ರೀತಿ ಸತ್ತು ಹೋದ ಜಿಪುಣ ಅಂತ ಹೇಳುತ್ತಿಲ್ಲ. ಬದಲಾಗಿ ನೀನು ಸಾಯುವಾಗ ಒಬ್ಬ ಒಳ್ಳೆಯ ವ್ಯಕ್ತಿ ಸತ್ತು ಹೋದ. ಆ ದೇವರು ಆತನಿಗೆ ಒಳ್ಳೆಯ ಸುಖಭಾಗ್ಯವನ್ನು ಆ ಸ್ವರ್ಗೀಯ ಜೀವನದಲ್ಲಿ ಕರುಣಿಸಲಿ ಎಂದು ನಿನಗಾಗಿ ಪ್ರಾರ್ಥಿಸುವರ ಸಹೋದರ ಸಹೋದರಿ. ಈ ಲೋಕದನಿಗೆ ಶಾಪವನ್ನು ನೀಡುವುದಿಲ್ಲ. ಅವರು ನಿನಗಾಗಿ ಪ್ರಾರ್ಥಿಸುವರು. ಆದ್ದರಿಂದ ಜಿಪುಣತೆಯನ್ನು ಬಿಟ್ಟು ಬಿಡು. ಇದ್ದುದರಲ್ಲಿ ಸಂತೋಷಪಡು. ಇದ್ದುದನ್ನು ಹಂಚಿಕೊಳ್ಳು. ಇತರರಿಗೆ ಸಂತೋಷವನ್ನು ನೀಡು. ಇತರರಿಗಾಗಿ ಬಾಳು. ಇದರಲ್ಲಿ ಸಂತೋಷವಿದೆ. ಜನರು ನಿನ್ನೊಂದಿಗಿರುವರು. ದೇವರು ನಿನ್ನೊಂದಿಗಿರುವರು. ನೀನಿದ್ದ ಆಸ್ತಿ ನಿನ್ನೊಂದಿಗೆ ಇರದು. ನೀನು ಕಟ್ಟಿದ ಬಂಗಲೆ ನಿನ್ನ ಬಿಟ್ಟು ಹೋಗಬೇಕು. ನೀನು ಮಾಡಿದ ಆಸ್ತಿಪಾಸ್ತಿ ಯಾರೋ ಉಂಡು ತಿನ್ನುವರು. ಅದನ್ನು ಎಲ್ಲವನ್ನು ನೀನು ಕಳಕೊಳ್ಳುವೆ. ಸಾಯುವಾಗ ನೀನು ಬರಿಗೈಯಲ್ಲಿ ಹೋಗುವೆ, ಬರಿಗಾಲಲ್ಲಿ ಹೋಗುವೆ. ಆ ಒಂದು ಇಂಚು ಒಂದು ಚಿಕ್ಕ ಏನನ್ನು ನಿನ್ನ ಕೊಂಡೋಗ್ಲಿಕ್ಕೆ ಸಾಧ್ಯವಿಲ್ಲ. ಹುಲ್ಲು ಕಡ್ಡಿಯನ್ನು ನಿನಗೆ ಕೊಂಡೋಗ್ಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನೆನೆತು ಜಿಪುಣತನವನ್ನು ಬಿಟ್ಟು ಒಳ್ಳೆಯ ಮನುಷ್ಯನಾಗಿ ಬಾಳು. ಒಳ್ಳೆಯ ಉದಾರತೆಯಿಂದ ಬಾಳು. ಉದಾರವಾದ ದೇವರು ಉದಾರವಾಗಿ ನಿನಗೆ ಕೊಟ್ಟಿದ್ದನ್ನು ಉದಾರವಾಗಿ ಇತರರಿಗೆ ನೀಡು. ಇದುವೇ ನಿನ್ನ ಜೀವನದ ಸಂತೋಷ. ಇದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ತಂದೆಯೇ, ಈ ನಮ್ಮ ಜೀವನದಲ್ಲಿ ಎಲ್ಲವನ್ನು ನೀವು ಕೊಟ್ಟಿರುವಿರಿ. ನನ್ನ ಜೀವನದಲ್ಲಿ ಇದ್ದುದರಲ್ಲಿ ಸದಾಕಾಲ ಸಂತೋಷಪಟ್ಟು ಈ ಲೋಕದ ಆಸ್ತಿ ಪಾಸ್ತಿ ಇದಕ್ಕೆ ಆಸೆಪಟ್ಟು ಬಲಿಯಾಗದೆ ನನ್ನ ಜೀವನದಲ್ಲಿ ಇತರರಿಗಾಗಿ ಬದುಕುವಂತೆ, ಇದ್ದುದನ್ನು ಹಂಚಿಕೊಂಡು ಬಾಳುವಂತೆ, ನನ್ನ ಜೀವನದಲ್ಲಿ ಆ ಒಂದು ಸಂತೋಷಕರವಾದ ಬಾಳನ್ನು ಇತರರಿಗೆ ನೀಡುವಂಥ ಆ ಭಾಗ್ಯವು ನನಗೆ ದಯಪಾಲಿಸಿ ಕರುಣಿಸಿರೆಂದು ಪ್ರಾರ್ಥಿಸ್ತೇನೆ. ಆಮೇಲೆ